ನಮ್ಮದು ಹೇಳಿ ಕೇಳಿ ಹಳ್ಳಿಗಾಡು ಪ್ರದೇಶ ಅಂತ ಹೇಳಿದರೆ ಇಲ್ಲಿ ಮಳೆ ಬೀಳೋದು ಕೂಡ ಜಾಸ್ತಿ. ಮಳೆ ಜಾಸ್ತಿ ಅಂತ ಆದಾಗ ಗುಡುಗು ಸಿಡಿಲು ಕೂಡ ಜಾಸ್ತಿ, ಜೊತೆಗೆ ಮಿಂಚು ಕೂಡ ಹೊಡೆಯುತ್ತೆ. ಈ ಭಾಗದಲ್ಲಿ ಸಿಡಿಲು ಬಡಿದು ಬಹಳಷ್ಟು ಅನಾಹುತಗಳಾಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ಅನೇಕ ಮನೆಯ ವಿದ್ಯುತ್ ಸಂಪರ್ಕಗಳು ಹಾನಿಯಾಗಿದೆ, ವಿದ್ಯುತ್ ಉಪಕರಣಗಳು ಕೆಟ್ಟು ಹೋಗಿರುವಂತಹ ಅದೆಷ್ಟೋ ನಿದರ್ಶನಗಳನ್ನು ನಾವು ನೋಡಿರ್ತೇವೆ. ಹಾಗಿದ್ದಾಗ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದರೆ ಮಿಂಚು ಪ್ರತಿಬಂಧಕವನ್ನು ಅಳವಡಿಕೆ ಮಾಡೋದು ಅಥವಾ ಲೈಟ್ನಿಂಗ್ ಅರೆಸ್ಟರ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೇವೆ. ಬಹುತೇಕ ಕಟ್ಟಡಗಳಲ್ಲಿ ನಾವು ಈ ಒಂದು ರೀತಿಯ ರಚನೆಯನ್ನು ನೋಡಿರ್ತೇವೆ. ಅಂದರೆ ಸಾಮಾನ್ಯವಾಗಿ ನಾವು ಸಿಡಿಲು ಬಡಿದು ಅನಾಹುತ ಆಗುತ್ತೆ ಅಂತ ಹೇಳ್ತೇವೆ, ಆದರೆ ಅನಾಹುತ ಆಗುವುದು ಸಿಡಿಲಿನಿಂದ ಅಲ್ಲ, ಅಂದರೆ ಆ ಶಬ್ದದಿಂದ ಅಲ್ಲ, ಹೊಡೆಯುವಂತಹ ಮಿಂಚಿನಿಂದ. ಅದರಿಂದಾಗಿ ಎಲ್ಲ ವಸ್ತುಗಳು ಕೆಟ್ಟು ಹೋಗಿ ಅನಾಹುತಗಳು, ಪ್ರಾಣಹಾನಿಗಳಾಗುವುದು ಕೂಡ ನಾವು ನೋಡಿದ್ದೇವೆ. ಹಾಗಿದ್ದಾಗ ಅದಕ್ಕೆ ಪರಿಹಾರ ಏನು ಅಂತ ಹೇಳಿದರೆ ನಮ್ಮ ಮನೆಗಳನ್ನು ಅಥವಾ ನಮ್ಮ ಕಟ್ಟಡಗಳನ್ನು ನಾವು ಹೇಗೆ ಸುರಕ್ಷಿತ ಮಾಡ್ಬೋದು ಅಂತ ಹೇಳಿದರೆ ಅದಕ್ಕೆ ಬೆಸ್ಟ್ ಒಂದು ದಾರಿ ಏನು ಅಂತ ಹೇಳಿದರೆ ಅದು ಲೈಟ್ನಿಂಗ್ ಅರೆಸ್ಟರ್ ಅನ್ನುವಂಥದ್ದು. ಸೊ ಈಗ ನಾವು ಸವಣೂರಿನಲ್ಲಿದ್ದೇವೆ. ಸವಣೂರು ಸಹಕಾರ ರತ್ನ ವಿದ್ಯಾರಶ್ಮಿ ಸಮೂಹ ಸಂಸ್ಥೆಗಳ ಮಾಲಕರಾಗಿರುವಂತಹ ಸವಣೂರು ಸೀತಾರಾಮರಯ್ಯವರ ಮನೆಯಲ್ಲಿದ್ದೇವೆ. ಅವರ ಮನೆಯಲ್ಲೂ ಕೂಡ ಈಗ ಈ ಒಂದು ಲೈಟ್ನಿಂಗ್ ಅರೆಸ್ಟ್, ಮಿಂಚು ಪ್ರತಿಬಂಧಕ ಅಂತ ನಾವು ಇದನ್ನು ಕರಿತೇವೆ. ಯಾಕೆ ಅಂತ ಹೇಳಿದರೆ ಇವರ ಮನೆಯಲ್ಲೂ ಕೂಡ ಕಳೆದ ವರ್ಷ ಸಿಡಿಲು ಬಡಿದು ಅನೇಕ ವಿದ್ಯುತ್ ಉಪಕರಣಗಳು ಹಾನಿಯಾಗಿತ್ತು. ಸರಿಸುಮಾರು 2 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿತ್ತು. ಹೀಗಾಗಿ ಈ ಬಾರಿ ಅವರು ಈ ಒಂದು ಮಿಂಚು ಪ್ರತಿಬಂಧಕವನ್ನು ಅಳವಡಿಕೆ ಮಾಡಿದ್ದಾರೆ. ಆ ಮೂಲಕ ಮನೆಯ ವಿದ್ಯುತ್ ಪರಿಕರಗಳು ಮಾತ್ರ ಅಲ್ಲ, ಮನೆಗೂ ಕೂಡ ಒಂದು ಸುರಕ್ಷತೆಯನ್ನು ಕೊಡುವಂಥ ಒಂದು ಪ್ರಯತ್ನ ಇಲ್ಲಿ ಮಾಡಲಾಗಿದೆ ಅನ್ನುವಂಥದ್ದು. ಹಾಗಿದ್ರೆ ಇದನ್ನು ಅಳವಡಿಕೆ ಮಾಡೋದು ಹೇಗೆ? ಸಾಮಾನ್ಯವಾಗಿ ನಾವು ದೊಡ್ಡ ದೊಡ್ಡ ನಗರಗಳಲ್ಲಿ ಇದನ್ನು ನೋಡಿರ್ತೇವೆ. ನಮ್ಮ ಪುತ್ತೂರಿನಲ್ಲಿ ಈ ಒಂದು ವ್ಯವಸ್ಥೆ ಇದೆ, ಅದನ್ನು ಯಾರು ಮಾಡಿಕೊಡ್ತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇವರ ಹೆಸರು ಅಶೋಕ್ ಅಂತ, ನಮ್ಮ ಪುತ್ತೂರಿನ ಬನ್ನೂರಿನ ನಿವಾಸಿ ಇವರು. ಈಗ ಈ ಒಂದು ಸೇವೆಯನ್ನು ಅಥವಾ ಈ ಒಂದು ಸರ್ವಿಸನ್ನು ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಪುತ್ತೂರಿನಲ್ಲೂ ಕೂಡ. ಅಂದರೆ ಹಿಂದೆ ಮಂಗಳೂರಿನಲ್ಲಿ ಮಾಡ್ತಾಯಿದ್ರು, ಈಗ ಪುತ್ತೂರು ಭಾಗದಲ್ಲಿ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅವರಿಗೆಲ್ಲರಿಗೂ ಕೂಡ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದು. ಹಾಗಿದ್ರೆ ಹೇಗೆ ಇದನ್ನು ಮಾಡ್ತಾರೆ, ಇದಕ್ಕೆ ಎಷ್ಟು ಖರ್ಚಾಗುತ್ತೆ, ಇದರಿಂದ ಪರಿಣಾಮ ಏನು, ಎಷ್ಟು ಸುತ್ತಲಿನ ಪ್ರದೇಶ ಒಂದು ಸುರಕ್ಷಿತವಾಗಿರುತ್ತೆ, ಎಲ್ಲ ಬಗೆಯ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಈಗ ಅಶೋಕ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಅಂತ? ನನಗೆ ನಾನೊಂದು 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಲೈಟಿಂಗ್ ಅರೆಸ್ಟರ್ ಹಿಂದೆ ನಾನು ಮಂಗಳೂರಲ್ಲಿ ಮತ್ತು ಉಡುಪಿ ಸೈಡಲ್ಲಿ ಮಾಡ್ತಾ ಇದ್ದೆ. ಈಗ ಪುತ್ತೂರಲ್ಲಿ ಮಾಡಬೇಕಂತ ಹೇಳಿ ನನ್ನ ಲೈಟ್ನಿಂಗ್ ಅರೆಸ್ಟರ್ ಅನ್ನುವಂಥದ್ದು ಯಾಕೆ ಬೇಕು? ಇದರಿಂದ ಹಾಕದಿದ್ದರೆ ಏನು ಅಪಾಯ ಇದೆ, ಹಾಗಿದ್ರೆ ಏನು ಉಪಯೋಗ ಇದೆ? ಈಗ ನಾವು ಬಿಲ್ಡಿಂಗ್ಗೆ, ಮನೆ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಎಷ್ಟೋ ಲಕ್ಷ ಇನ್ವೆಸ್ಟ್ ಮಾಡಿ ನಾವು ಬಿಲ್ಡಿಂಗನ್ನು ಮಾಡಿರ್ತೇವೆ. ಆದರೆ ಅದರ ಮಿಂಚಿನ ಸೇಫ್ಟಿಯ ಬಗ್ಗೆ ನಾವು ಆಲೋಚನೆ ಮಾಡಿರೋದಿಲ್ಲ. ಅಥವಾ ಮನೆ ಮೇಲೆ ಸೀಟೆಲ್ಲ ಆಡಿರ್ತದೆ, ಅದೆಲ್ಲ ಮೆಟಲ್ ಆಗಿರ್ತದೆ. ಅಂದರೆ ಈ ಲೈಟ್ನಿಂಗ್ ಇದು ಅಟ್ರಾಕ್ಷನ್ ಜಾಸ್ತಿ ಇರ್ತದೆ, ಅದಕ್ಕೆ ಹೇಳ್ಕೊಳ್ತದೆ. ಅಲ್ಲಿಂದ ಸ್ಲ್ಯಾಬ್ಗೆ ಬಂದು ಇದು RCC ಇದಕ್ಕೆ ಬಂದು ಕಬ್ಬಿಣಕ್ಕೆ ಬಂದು ಮನೆಗೆಲ್ಲ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ಇದೆ, ನಾವು ನೋಡಿರ್ಬೋದು. ಅಂಥದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನಾವು ಮನೆಯಿಂದ ಟಾಪು ಅಂದರೆ ಬಿಲ್ಡಿಂಗಿನ ಟಾಪಲ್ಲಿ ನಾವು ಲೈಟ್ನಿಂಗ್ ಅರೆಸ್ಟನ್ನು ಎಲ್ಲ ಇಡಿಸಿರ್ತೇವೆ. ಅದಕ್ಕೆ ಸಾಧಾರಣ ಒಂದು 50 ಮೀಟ್ರ್, ಮಿನಿಮಮ್ 50 ಮೀಟ್ರ್ ಅದಕ್ಕೆ ವ್ಯಾಪ್ತಿಯ ಇದಿರ್ತದೆ. 50 ಮೀಟರ್ ವ್ಯಾಪ್ತಿ ಸುರಕ್ಷಿತ ಆಗಿರುತ್ತೆ. ಅಂದರೆ 50 ಮೀಟರ್ ವ್ಯಾಪ್ತಿಗೆ ಬರುವಂತಹ ಮಿಂಚನ್ನದು ನೀವು ಓಡಿಸ್ತದೆ, ಅಂದರೆ ಆಚೆ ಇದು ಮಾಡ್ತದೆ, ಡೈವರ್ಟ್ ಮಾಡ್ತದೆ. ಅಂಥದ್ದನ್ನು ಹಾಕಿದರೆ ನಮಗೆ ಬಿಲ್ಡಿಂಗ್ ಸೇಫ್ಟಿ ಇರ್ಬೋದು, ಮತ್ತು ನಾವು ಇದು ಮುಖ್ಯ, ಅದನ್ನು ಸೇಫ್ಟಿಯಾಗಿ ನಾವು ಇದು ಮಾಡ್ಬೋದು ಅಂತೇಳಿ ಮಾಡಲಿಕ್ಕೆ ಆಗ್ತದೆ ಇದನ್ನು ಯೂಸ್ ಮಾಡಿದರೆ. ಹೇಗೆ ವರ್ಕ್ ಆಗುತ್ತೆ, ಇದರಲ್ಲಿ ಏನೆಲ್ಲ ಇದೆ, ಇದನ್ನು ಹೇಗೆ ಹಾಕಬೇಕಾಗುತ್ತೆ ಅಥವಾ ಹೇಗೆ ನೀವು ಅಳವಡಿಕೆ ಮಾಡ್ತೀರಿ, ಆ ಪ್ರೊಸೆಸನ್ನು ಎಕ್ಸ್ಪ್ಲೇನ್ ಮಾಡೋದು. ಇದು ಫಸ್ಟಿಗೆ ನಾವು ಈಗ ತೋರಿಸದಿದ್ದಂಗೆ ಇದು ನಾವು ಎಂತ ಟವರ್ ಇದು ಲೈಟ್ನಿಂಗ್ ಅರೆಸ್ಟರ್ ಅಂತ, ಲೈಟ್ನಿಂಗ್ ಅರೆಸ್ಟರ್. ಅದಕ್ಕೆ ಈಗ ಅಲ್ಲಿಂದ ಹೇಳಿತ್ತು, ಅಲ್ಲಿಂದ ನಾವು ಕೇಬಲ್ ಹಾಕ್ತೇವೆ. ಮತ್ತು ಅದನ್ನು ಸಹ ನಾವು UPVC ಪೈಪಿನ ಮೇಲೆ ಕೂತುಳಿಸಿ ಅದಕ್ಕೆ ಬೇಕಾದಂಥ ಫುಲ್ಲು ಸೇಫ್ಟಿಯನ್ನು ಅದಕ್ಕೆ ನಾವು ಕೊಡ್ತೇವೆ. ಅಂದರೆ ಅಲ್ಲಿಂದ ಲೈಟ್ನಿಂಗ್ ಇದಾಗುವಂಥದ್ದನ್ನು ಎಳೆಯುವಂಥದ್ದು ಸೀದಾ ಅರ್ಥಿಗೆ ಹೇಳ್ಕೊಳ್ಳುವಂಥ ಸೀದಾ ಅರ್ಥಿಗೆ ಕೆಮಿಕಲ್ ಅರ್ಥಿಗೆ ನಾವು ಅದನ್ನು ಕನೆಕ್ಷನ್ ಕೊಟ್ಟಿರ್ತೇವೆ. ಕೆಮಿಕಲ್ ಅರ್ಥ ವಿತ್ ಪ್ಲೇಟ್ ಅರ್ಥ, ಕಾಪರ್ ಪ್ಲೇಟ್ ಅರ್ಥ ಹಾಕಿ ನಾವು ಅದನ್ನು ಕನೆಕ್ಷನ್ ಕೊಟ್ಟಿರ್ತೇವೆ. ಅಂದರೆ ಅಲ್ಲಿಂದ ಹೇಳ್ಕೊಂಡು ಸೀದಾ ಟೈಮಲ್ಲಿ ಅದನ್ನು 0 ಮಾಡ್ತಾ ಬಿಡ್ತದೆ, ಗ್ರೌಂಡಿಗೆ 0 ಮಾಡ್ತದೆ ಬಿಲ್ಡಿಂಗ್. ಅದರಿಂದ ಆ ಟಾಪ್ ಅರೆಸ್ಟನ್ನು ಕೆಳಗಿರುವಂಥದ್ದೆಲ್ಲ ಸೇಫ್ಟಿಯಾಗಿ ಇರ್ತದೆ. ಆ ಬಿಲ್ಡಿಂಗ್ನ ಅಷ್ಟನ್ನು ಸೇಫ್ಟಿಯಾಗಿ ಇಟ್ಕೊಳ್ಕೆ ನೋಡ್ತಾ ಅದು ಯಾವ ಕಟ್ಟಡ ಅಥವಾ ಎಲ್ಲಿ ನಾವು ಇದನ್ನ ಲೈಟ್ನಿಂಗ್ ಅರೆಸ್ಟರ್ ಹಾಕ್ತೇವೆ ಅದರ 50 ಮೀಟರ್ ಪ್ರದೇಶ ಸುರಕ್ಷಿತವಾಗಿ ಇರ್ತದೆ. ಎಂಥ ಸಿಡಿಲು ಎಂಥ ಮಿಂಚು ಬಂದರೂ ಸಹ ಅದನ್ನು ಇದು ಮಾಡುವಂಥದ್ದು, ಸೇಫ್ಟಿಯಾಗಿ ಇಟ್ಕೊಳ್ಳುವಂಥದ್ದು ಅದನ್ನು ನೋಡ್ಕೊಳ್ತದೆ. ಅದು ಅಂದರೆ 24x7 ಅಂತ ಹೇಳ್ತೇವೆ, ಅದು 24x7 ವರ್ಕ್ ಮಾಡ್ತಾ ಇರ್ತದೆ. ಅಂದರೆ ಇದು ಒಂದೇ ಬಗೆ ಇರೋದು, ಬೇರೆ ಬೇರೆ ಟೈಪಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅರ್ಥಿಂಗ್ ಅನ್ನು? ಹೇಗೆ ಅರ್ಥಿಂಗನ್ನು ಪೈಪ್ ಅರ್ಥಿಂಗ್ ಮಾಡ್ತೇವೆ, ಮತ್ತು ಪ್ಲೇಟ್ ಅರ್ಥಿಂಗ್ ಮಾಡ್ತೇವೆ. ಪ್ಲೇಟ್ ಅರ್ಥಿಂಗ್ ಅಂದರೆ ಈಗ ನಾವು ಮಾಡಿರುವಂಥದ್ದು ಪ್ಲೇಟ್ ಅರ್ಥಿಂಗ್. ಪ್ಲೇಟ್ ಅರ್ಥಿಂಗ್ ಸೇಫ್ಟಿ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಗ್ತದೆ. ಅಂದರೆ ಪರ್ಮನೆಂಟ್ ಇದು
ಪೈಪ್ ಆದರೆ ನಿಮಗೆ ಮೇಲಿಂದ ತುಕ್ಕಿಡುವಂಥದ್ದು ಅದಾಗುವಂಥ ಕೆಲವೆಲ್ಲ ಇರ್ತದೆ. ಇದು ಕಾಪರ್ ಪ್ಲೇಟ್ ಆಗಿರೋದ್ರಿಂದ ಚೂರು ಕಾಸ್ಟ್ ಆದರೂ ಸಹ ಇದು ಲೈಫ್ ಲಾಂಗ್ ಇರ್ತದೆ. ಓಕೆ, ಅಂದ್ರೆ ಇದಕ್ಕೆ ಬಳಕೆ ಮಾಡುವಂಥದ್ದು ಕೂಡ ತಾಮ್ರದನ್ನೇ ನಾವು ಕೇಬಲ್ ಅಲ್ಲಿಂದ ಟಾಪಿಂದ ಹಿಡಿದು ಬಾಟಮ್ವರೆಗೂ ಕಾಪರ್ ಇದು, ಬೇರೆ ಅಂತ ಬೋಲ್ಟ್ ನಟ್ಟಿಂದ ಹಿಡಿದು ಫುಲ್ಲು ಕಾಪರನ್ನೇ ನಾವು ಯೂಸ್ ಮಾಡುವಂಥದ್ದು. ಬೇರೆ ಯಾವುದು ಕಬ್ಬಿಣದ್ದಾಗಲಿ ಅಥವಾ ಅಲ್ಯೂಮಿನಿಯಮ್ದಾಗಲಿ ಯಾವುದನ್ನು ಯೂಸ್ ಮಾಡಬಾರ್ದು. ಅಂದರೆ ಅದನ್ನು ಯೂಸ್ ಮಾಡಿದ್ರೆ ನಮಗೆ ಕಾಪರ್ ಮಾಡುವಂಥದ್ದು ಅದು ಇದಾಗ್ತದೆ. ಸ್ಟಾರ್ಟಿಂಗ್ ಟು ಎಂಡ್ ತನಕ ಕಾಪರನ್ನೇ ಯೂಸ್ ಮಾಡಬೇಕು, ಬ್ರಾಸನ್ನು ಯೂಸ್ ಮಾಡಬೇಕು, ಕಾಪರ್ ಅಥವಾ ಬ್ರಾಸನ್ನು ಯೂಸ್ ಮಾಡಬೇಕು. ಸೊ ನೀವು ಅದೇ ಸಿಸ್ಟಮಲ್ಲಿ ಮಾಡ್ತಾ ಇದ್ದೇನೆ, ಅದೇ ಸಿಸ್ಟಮಲ್ಲಿ ಮಾಡ್ತಾ ಇದ್ದೇನೆ. ಅಂದರೆ ಇದು ಎಷ್ಟು ಸಮಯ ಬಾಳ್ವಿಕೆ ಬರುತ್ತೆ, ಎಷ್ಟು ವರ್ಷಗಳಿಗೆ ಅಂತ ಒಂದು ಅಂದಾಜು ಹೇಳ್ಬೋದು, ಅಥವಾ ಲೈಫ್ ಲಾಂಗ್ ಇರುತ್ತೆ? ಇದು ಮಿನಿಮಮ್ 10 ಇಯರ್ ಲೈಫ್ ಲಾಂಗ್ ಇರ್ತದೆ. ಕಂಪನಿ ಇದು ಪ್ರಕಾರ 10 ಇಯರ್ ಇರ್ತದೆ. ಮತ್ತು ನಾವು ಅದನ್ನು 2 ವರ್ಷಕ್ಕೊಮ್ಮೆ ಬಂದು ನಾವು ನೋಡ್ತೇವೆ. ಅದನ್ನು ಟೆಸ್ಟಿಂಗ್ ಮಾಡಿ ಟೆಸ್ಟ್ ಲ್ಯಾಂಪ್ ಇದು ಮಾಡಿ ಟೆಸ್ಟ್ ಮಾಡಿ ನೋಡ್ತೇವೆ ನಾವು. ಅರ್ಥಿಂಗ್ ಹೇಗೆ ಉಂಟು ಅಥವಾ ಬಿಲ್ಡಿಂಗ್ ಏನು ಟಚ್ ಆಗ್ತದಾ, ಅದು ಬೇರೆ ಚಿಲ್ಲು ಬರೋ ಬಿಲ್ಡಿಂಗ್ ಟಚ್ ಆದರೆ ಬಿಲ್ಡಿಂಗ್ ಅಟ್ರಾಕ್ಟ್ ಇದಾಗ್ತದೆ, ಡ್ಯಾಮೇಜ್ ಆಗುವಂಥ ಇದು ಇರ್ತದೆ. ಅದನ್ನು 2 ವರ್ಷಕ್ಕೆ ಬಂದು ನಾವು ಅದನ್ನು ಮೇಂಟೆನೆನ್ಸ್ ಮಾಡ್ತೇವೆ. ಇದಕ್ಕೆ ಬೇರೆ ನಿರ್ವಹಣೆಗೆ ಅಂದರೆ ಬೇರೆ ನಾವು ಅರ್ಥಿಂಗಲ್ಲಿ ನೋಡಿದರೆ ಅದಕ್ಕೆ ಉಪ್ಪು ಹಾಕಬೇಕು, ಇದ್ದಿಲು ಹಾಕಬೇಕು, ಇತ್ಯಾದಿಗಳನ್ನು ಹಾಕ್ತಾ ಇರಬೇಕು. ಸೊ ಇದಕ್ಕೆ ಹೇಗೆ? ಆಲ್ರೆಡಿ ಕೆಮಿಕಲ್ ಅಂತ ಹೇಳಿದ್ರಿ, ಇದರ ಮೇಂಟೆನೆನ್ಸ್ ಹೇಗೆ? ಕೆಮಿಕಲನ್ನು ಹಾಕ್ತಾ ಇರಬೇಕಾ ಹೇಗೆ? ಕೆಮಿಕಲ್ ಮೇಂಟೆನೆನ್ಸ್ ಹಾಕಬೇಕಂತಿಲ್ಲ, ಅದು ಫ್ರೀ ಮೇಂಟೆನೆನ್ಸ್. ಅದನ್ನು ನಾವು ಅದರಲ್ಲಿ ಕಂಪನಿಯಲ್ಲಿ ಇರ್ತದೆ ಫ್ರೀ ಮೇಂಟೆನೆನ್ಸ್ ಅಂತ. ಒಮ್ಮೆ ಹಾಕಿದರೆ ನಾವು ಅದನ್ನು ಸ್ವಲ್ಪ ಅದು ವೆಟ್ಟಾಗಿರ್ತದೆ, ನಾವು ವೆಟ್ಟಾಗಿ ಇರುವಂತೆ ನೋಡಿಕೊಂಡ್ರೆ ಒಳ್ಳೆಯದು. ಅಂದರೆ ಅದು ಆ್ಯಕ್ಟಿವ್ ಆಗಿರ್ತದೆ. ಆದ್ರೂ ನಾವು ನೋಡದೇ ಇದ್ರೂ ಕೂಡ ಅದು ಮೇಂಟೈನ್ ಮಾಡ್ತದೆ. ನಿರ್ವಹಣೆ ಮಾಡಬೇಕು, ನೋಡಿಕೊಂಡಿರ್ಬೇಕು. ಒಮ್ಮೆ ನಾವು ಹಾಕಿ ಇನ್ವೆಸ್ಟ್ ಮಾಡಿದರೆ ಅದನ್ನು ಕರೆಕ್ಟಾಗಿ ನಾವು ಸೆಟ್ಟಿಂಗ್ ಮಾಡಿ 6 ತಿಂಗಳು ಕರೆಕ್ಟಾಗಿ ಮಾಡಿದರೆ ಕೇಬಲ್ ಎಲ್ಲ ಟೋಟಲ್ ಆಗಿ ಕರೆಕ್ಟಾಗಿ ಮೇಂಟೈನ್ ಮಾಡಿ ಇದು ಮಾಡಿ ಟೆಕ್ನಿಕಲೈಸ್ ಮಾಡಿದರೆ ಏನೂ ಬರೋದಿಲ್ಲ, ಪ್ರಾಬ್ಲಮ್ ಬರೋದಿಲ್ಲ. ಇಲ್ಲ ಒಳ್ಳೆ ಟೆಕ್ನಿಕಲ್ ಆಗಿ ಯೂಸ್ ಮಾಡಬೇಕು. ಈಗ ಎಲ್ಲ ಕಡೆ ಹೋದರೆ ಅದರಲ್ಲೂ ಬೇರೆ ಬೇರೆ ವೆರೈಟಿಗಳಿರ್ತದೆ, ಅಂದರೆ ಬೇರೆ ಬೇರೆ ಗಾತ್ರದಲ್ಲಿ ಹಾಕ್ತೀರಾ ಅಥವಾ ಒಂದು ಕಾಮನ್ ಆಗಿ ಒಂದೇ ಥರ ಇರ್ತದೆ? ಬೇರೆ ಬೇರೆ ಗಾತ್ರದಲ್ಲಿ ಇರ್ತದೆ. ಈಗ ಬಿಲ್ಡಿಂಗ್ ಕಮರ್ಷಿಯಲ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ನಾವು 4 ಫ್ಲೋರ್ 5 ಫ್ಲೋರ್ಗಿಂತ ಹೇಳಿದ್ರೆ ಅದರ ಬಿಲ್ಡಿಂಗ್ನ ವ್ಯಾಪ್ತಿ ಇದಾಗಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಅದಕ್ಕೆ ನಾವು ದೊಡ್ಡ ಇದನ್ನು ಹಾಕ್ತೇವೆ, ಅಥವಾ 2 ಹಾಕ್ತೇವೆ, ಇಲ್ಲಾಂದರೆ ದೊಡ್ಡದನ್ನು ಹಾಕ್ತೇವೆ. ದೊಡ್ಡ ಸೈಜಲ್ಲಿ ಬರ್ತದೆ ಅದು. ಈಗ ಅದನ್ನು 100 ಮೀಟರ್ಗೆ ವ್ಯಾಪ್ತಿಗೆ ಬರ್ತದೆ, ಅದನ್ನು ಹಾಕ್ತೇವೆ. ಇಲ್ಲಾಂದರೆ ಇದನ್ನೇ ಆದರೆ 3 ಹಾಕಬೇಕು. 100 ಇದು ಇದ್ದರೆ ಚೆನ್ನಾಗಿ 2 ಅಥವಾ 3 ಹಾಕಬೇಕು. ಈಗ ಒಂದು ಅಂದಾಜು ಒಂದು ಮನೆಗೆ ಹಾಕೋದಿದ್ರೆ, ಒಂದು ನಾರ್ಮಲ್ ಆಗಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹಾಕೋದಿದ್ರೆ ಒಂದು ಅಂದಾಜು ಖರ್ಚು ಎಷ್ಟಾಗ್ತದೆ ಒಂದು ಮನೆಗೆ ಹಾಕೋದಕ್ಕೆ, ಒಂದು ಕಾಂಪ್ಲೆಕ್ಸ್ಗೆ ಹಾಕೋದಕ್ಕೆ? ಖಾಲಿ ಗ್ರೌಂಡ್ ಫ್ಲೋರಿಂದ ಮನೆಗೆ ಆದರೆ ಒಂದು 15,000 ರೂಪಾಯಿ ಆಗ್ಬೋದು. 15,000 ರೂಪಾಯಿ ಆಗ್ಬೋದು. ಅಥವಾ ಶೀಟ್ ಹಾಕಿದ ಮನೆ ಮೇಲೆ ಶೀಟ್ ಹಾಕಿರ್ತದೆ, ಅದಕ್ಕೆಲ್ಲ ಕಂಪಲ್ಸರಿ ಹಾಕಲೇಬೇಕು. ಶೀಟ್ ಹಾಕಿದ ಮನೆ ಇದ್ದರೆ ಅದಕ್ಕೊಂದು 16,000 ರೂಪಾಯಿ ಆಗ್ಬೋದು ಅಂದಾಜು ಬರುತ್ತೆ. ಅಂದರೆ ಈಗ ಕಾಪರ್ ವೇಸ್ಟ್ ಇದೆಲ್ಲ ಜಾಸ್ತಿ ಇರೋದರಿಂದ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ. ಕೆಮಿಕಲ್ ಇದು ಮಾಡೋದರಿಂದ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ. ಮಾಡ್ತೇನೆ. ಇನ್ನು ಒಂದು ದೊಡ್ಡ ಕಾಂಪ್ಲೆಕ್ಸ್ ಆದರೆ, ದೊಡ್ಡ ಕಟ್ಟಡ ಆದರೆ ಅದು ನಾವು ಮೆಜರ್ಮೆಂಟ್ ಮಾಡಿ ನೋಡ್ತೇವೆ ಸರ್. ಅದು ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಜನರಿಗೆ ಇದರ ಬಗ್ಗೆ ಹೇಗೆ, ಎಷ್ಟು ಗೊತ್ತಿದೆ, ಎಷ್ಟು ಅವೇರ್ನೆಸ್ ಇದೆ ನೀವು ನೋಡಿದ ಹಾಗೆ? ಜನ ಹಾಕಿಸಿಕೊಳ್ತಾ ಇದ್ದಾರಾ ಇದನ್ನು? ಹಾಕಿಸಿಕೊಳ್ತಾ ಇದ್ದಾರೆ. ಟೆಕ್ನಿಕಲ್ ಗೊತ್ತಿದ್ದವರು ಇದನ್ನು ಹಾಕಿಸಿಕೊಳ್ತಾ ಇದ್ದಾರೆ. ಇದರ ಬಗ್ಗೆ ಏನು ಅಂದರೆ ಕೆಲವೆಲ್ಲ ಗೊತ್ತಿಲ್ಲದವರು ಗೊತ್ತಿರೋದಿಲ್ಲ, ಇದು ವಿಷಯ ಗೊತ್ತಿರೋದಿಲ್ಲ. ಯಾಕಂತ ಹೇಳಿದ್ರೆ ಖಾಲಿ ಬಿಲ್ಡಿಂಗ್ಗೆ ಮಾತ್ರ ಇನ್ವೆಸ್ಟ್ ಮಾಡಿ ಅದನ್ನು ಅಲ್ಲಿಂದ ಬಿಟ್ಟಿರ್ತಾರೆ. ಈಗ ಅದನ್ನು ಹಾಕಿದರೆ ನಮಗೆ 100% ಸೇಫ್ಟಿಯಾಗಿ, ಬಿಲ್ಡಿಂಗ್ ಸೇಫ್ಟಿಯಾಗಿರುತ್ತೆ, ನಾವು ಸೇಫ್ಟಿಯಾಗಿ ಇರ್ತೇವೆ. ರಾತ್ರಿ ಸೊನ್ನೆ ಸಿಡ್ಲು ಬಂದರೂ ಸಹ ಏನು ಪ್ರಾಬ್ಲಮ್ ಇಲ್ಲ. ಇದರಿಂದ ಒಳ್ಳೆ ಟೆಕ್ನಿಕಲ್ ಆಗಿ ಇದು ವರ್ಕ್ ಮಾಡ್ತಾ ಇರ್ತದೆ. ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ವರ್ಷಗಳ ಹಿಂದೆ ಹಾಕಿಸಿರ್ತಾರೆ, ಆದರೆ ಅದು ಈಗ ವರ್ಕ್ ಆಗ್ತಿಲ್ಲ. ಅದರಲ್ಲಿ ನಮಗೆ ಮತ್ತೆ ಈಗ ಮನೆಯ ಉಪಕರಣಗಳು ಕೆಟ್ಟು ಹೋಗಿದೆ ಇತ್ಯಾದಿ ದೂರುಗಳನ್ನು ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ಹಾಗಾಗತ್ತಾ, ಅಥವಾ ಅದು ಯಾಕೆ ಇಷ್ಟು ಬೇಗ ಕೆಟ್ಟು ಹೋಗ್ತದೆ? ಇದರ ಬಗ್ಗೆ ನಾವು ಹಿಂದೆ ಹಾಕಿದ್ದನ್ನು ಟೆಕ್ನಿಕಲೈಸ್ಡ್ ಆಗ್ತಿರ್ಲಿಲ್ಲ. ಅಂದರೆ ಸೀದಾ ಗ್ರೌಂಡಿಗೆ ಮೇಲೆ ಫ್ಲೋರಿಂಗ್ ಆದರೆ ಸೀದಾ ಲೈಟಿಂಗ್ ಎರೆಸ್ಟರನ್ನು ಸೀದಾ ಫ್ಲೋರಿಂಗ್ ಈಗ ಆಣಿ ಅಥವಾ ಏನೋ ಸ್ಕ್ರೂ ಎಲ್ಲ ಹಾಕಿ ಡ್ರಿಲ್ ಮಿಷನ್ ಹಾಕಿ ಡೈರೆಕ್ಟ್ ಆಗಿ ಹೊಡಿತಾ ಇದ್ರು. ಅಂದರೆ ಅದೆಂತ ಆಗ್ತದೆ ಅಂತ ಹೇಳಿ ಅಲ್ಲಿ ಹತ್ತಿರದಲ್ಲೇ ಕಬ್ಬಿಣದ ರಾಡ್ ಇರ್ತದೆ, RCC ರಾಡ್ ಇರ್ತದೆ, ಅದಕ್ಕೆ ಕೇಳ್ಕೊಂಡು ಇದು ಹಾಕೋದು ಇದು ಜಾಸ್ತಿ ಇದನ್ನು ಇದು ಮಾಡಿ ಕೊಡ್ತದೆ. ಅಂದರೆ ಅರ್ತಿಗೆ ಹೋಗುವ ಮೊದಲು ಇಲ್ಲಿ ಮನೆಗೆ ಇದು ಜಾಸ್ತಿ ಆಗಿ ಇದು ಬರ್ತದೆ, ಪ್ರಾಬ್ಲಮ್ ಆಗ್ತದೆ. ಅದು ಬಿಲ್ಡಿಂಗ್ಗೆ ಪ್ರಾಬ್ಲಮ್ ಆಗಿರ್ಬೋದು. ಅಂದರೆ ಈಗ ನಾವೆಂತಂದರೆ ಟೆಕ್ನಿಕಲ್ ಕರೆಕ್ಟಾಗಿ ಅದರ ಟ್ರೈನಿಂಗ್ ಇದೆಲ್ಲ ತಗೊಂಡ್ರಿಂದ ನಾವು ಟೆಕ್ನಿಕಲ್ ಆಗಿ ಇದು ಮಾಡ್ತೇವೆ. ಇನ್ಸುಲೇಷನ್ ಅದಕ್ಕೆ ಇನ್ಸುಲೇಷನ್ ಕರೆಕ್ಟಾಗಿ ಕೊಟ್ಟು ಅದಕ್ಕೆ ಹೇಗೆ ನಾವು ಕೇಬಲ್ ಎಲ್ಲ ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಸಹ ಗ್ರೌಂಡ್ ಆಗದಾಗ ನಾವು ಅದನ್ನು ನೋಡ್ಕೊಳ್ತೇವೆ. ಮತ್ತು ಪ್ರತಿಯೊಂದು ಈಗ ಅಲ್ಲಿ ನೀವು ನೋಡಿರ್ಬೋದು, ಈಗ ನಾವು ಮೇಲೆ ಟಾಪ್ ಇದರಲ್ಲಿ ಇರ್ತದೆ UPS ನಾವು ಪೈಪ್ ಇನ್ಸುಲೇಷನ್ ಆಗಿ ಕರೆಕ್ಟ್ ಇನ್ಸುಲೇಷನ್ ಆಗಿ ಮಾಡಿರ್ತೇವೆ. ಅಂದರೆ ಟೆಕ್ನಿಕಲೈಸ್ಡ್ ಮಾಡಿರ್ತೇವೆ. ಮತ್ತು ಟೆಸ್ಟ್ ಮಾಡಿ ನಾವು ತೋರಿಸ್ತೇವೆ ಇದಕ್ಕೆ ಪಾರ್ಟಿಗೆ. ಹೇಗೆ ಟೆಸ್ಟ್ ಮಾಡ್ತೀರಾ? ಅದನ್ನು ಹೇಗೆ ನೋಡ್ಬೋದು ಅದು ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇದೆಯಾ ಅಂತ? ಈಗ ಕಾಮನ್ ಆಗಿ ನೋಡೋದಕ್ಕಿಂತ ಟೆಸ್ಟ್ ಲ್ಯಾಂಪನ್ನು ಯೂಸ್ ಮಾಡಿ ನೋಡ್ಬೋದು ಕಾಮನ್ ಆಗಿ. ಅಂದರೆ ಅದು ಗೊತ್ತಿರ್ತದೆ ಎಲ್ಲರಿಗೂ. ಬಲ್ಬ್ ಹಾಕಿ ನೋಡಿದ್ರೆ ಫೇಸ್ ಮತ್ತು ಇದಕ್ಕೆ ನೋಡುವಾಗ ಇದು ಗ್ರೌಂಡ್ ಆಗಿರ್ತದೆ. ಗ್ರೌಂಡ್ ಆಗಿ ಬಲ್ಬ್ ಬ್ಲೋ ಆಗಿದ್ರೆ ಓಕೆ ಅಂತ ಲೆಕ್ಕ. ಮತ್ತು ಮಲ್ಟಿಮೀಟರಲ್ಲಿ ನೋಡ್ಬೋದು. ಸೊ ಅದನ್ನೆಲ್ಲ ನೀವು ತೋರಿಸಿಕೊಟ್ಟೆ ನಾವು ಅದನ್ನು ತೋರಿಸಿಕೊಟ್ಟೆ ನಾವು ಪಾರ್ಟಿಗೆ ತೋರಿಸಿಕೊಟ್ಟೆ ನಾವು ಇದು ಮಾಡುವಂಥದ್ದು ಅಂದರೆ ಪರ್ಫೆಕ್ಟ್ ಆಗಿದೆ ಅಂತ ತೋರಿಸಿ ಕೊಡ್ತೇವೆ. ಈಗ ಕಾಮನ್ ಆಗಿ ಜನರಲ್ಲಿ ಅಥವಾ ಒಂದು ಕಲ್ಪನೆ ಏನು ಅಂತ ಹೇಳಿದರೆ, ಈಗ
ಬೇರೆ ನೀವು ಹೇಳಿದ್ರೆ ಮನೆ ಮೇಲೆ ಶೀಟ್ ಹಾಕಿರ್ತಾರೆ, ಮೆಟಲ್ ಇರ್ತದೆ, ಅದು ಮಿಂಚನ್ನು ಅಟ್ರಾಕ್ಟ್ ಮಾಡ್ತದೆ. RCC ಮನೆಗಳಂದ್ರೆ ಸಿಮೆಂಟಿಂದ ಹಾಕಿ ಮಾಡಿರುವಂಥದ್ದು, ಅದು ಹೇಗೆ ಮಿಂಚನ್ನು ಅಟ್ರಾಕ್ಟ್ ಮಾಡ್ತದೆ, ಅದಕ್ಕೆ ಹೇಗೆ ಅಪಾಯ ಆಗ್ತದೆ ಅನ್ನುವಂಥ ಒಂದು ಪ್ರಶ್ನೆ. ಅದಕ್ಕೆ ಅಲ್ಲಿ ಹೇಗೆ ಅಪಾಯ ಎದುರಾಗ್ತದೆ? ಈಗ ಹೆಚ್ಚಾಗಿ ಅಂದರೆ ಎತ್ತರದ ಪ್ಲೇಸಿಗೆ ಇರುವಾಗ ಮತ್ತು ಕಬ್ಬಿನದ್ದು ಎಲ್ಲಿ ಎಷ್ಟಾದರೂ RCC ಮನೆಯಲ್ಲಿ RCC ಮನೆ ಅಂತ ಹೇಳಿ ಕಬ್ಬಿನ ಇದ್ದೇ ಇರ್ತದೆ. ಅದಂದರೆ ಈ ಲೈಟ್ನಿಂಗ್ ಮಿಂಚು ಇದು ಒಂದು ಹೆವಿ ಇರ್ತದೆ. ಅದು ಅಂದರೆ ಅಲ್ಲಿಂದ ಅದನ್ನು ಎಳ್ಕೊಳ್ಳುವಂಥ ಕೆಪಾಸಿಟಿ ಇದಕ್ಕೆ RCC ಮನೆಗೆ ಇರ್ತದೆ. ಇದನ್ನು ಎಳ್ಕೊಂಡು ಇಲ್ಲಿಗೆ ಪ್ರಾಬ್ಲಮ್ ಇಡೀ ಮನೆಗೆ ಅಂದರೆ ಎಲ್ಲೆಲ್ಲಿ ಹೋಗಿದೆ, ಎಲ್ಲೆಲ್ಲ ವೆಟ್ಟಾಗಿರ್ತದೆ. ಮಳೆಗಾಲದಲ್ಲಿ ಆ್ಯಕ್ಚುಲಿ ವೆಟ್ಟಾಗಿರ್ತದೆ, ಎಲ್ಲ ಕಡೆ ವೆಟ್ಟಾಗಿರ್ತದೆ. ವೆಟ್ ಎಲ್ಲೇ ಆಗ್ತದೆ ಅಲ್ಲಿಗೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಕೊಡ್ತದೆ. ಗೋಡೆ ಬಿರುಕು ಬೀಳುವಂಥದ್ದು ಆಗಿರ್ಬೋದು, ಮಿಕ್ಸಿ ಗ್ರೈಂಡರ್ ಅಥವಾ ಫ್ರಿಜ್ಜು ಫೈಲೂರು, ಇನ್ವರ್ಟರ್ ಫೈಲೂರು ಆಗಿರುವಂಥ ಆಗ್ಬೋದು. ಅದೆಲ್ಲ ಗೊತ್ತಿರ್ತದೆ, ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಮತ್ತು ಕರೆಂಟ್ ಕೆಲವೆಲ್ಲ ಲೀಕೇಜ್ ಆಗಿ ಏನೇನೋ ಪ್ರಾಬ್ಲಮ್ ಆಗ್ತದೆ, ಬಿಲ್ಲು ಜಾಸ್ತಿ ಬರೋ ಎಲ್ಲ ಇರ್ತದೆ, ಹಾಗೆಲ್ಲ ಇರ್ತದೆ. ಸೊ ಅದೆಲ್ಲದಕ್ಕೂ ಕೂಡ ಈ ಒಂದು ಲೈಟ್ನಿಂಗ್ ಅರೆಸ್ಟರ್ ಹಾಕುವಂಥದ್ದು ಬೆಸ್ಟ್. ಸೇಫ್ಟಿ, ಮನೆಗೆ ಸೇಫ್ಟಿ, ನಮಗೆ ಸೇಫ್ಟಿ, ಮನೆಗೆ ಕಮರ್ಷಿಯಲ್ ಬಿಲ್ಡಿಂಗ್ ಎಲ್ಲ ಸೇಫ್ಟಿ. ಒಮ್ಮೆ ಹಾಕಿದರೆ ಇದನ್ನು ನಾವು ತಿರುಗಿ ನೋಡುವಂಥ ಅವಶ್ಯಕತೆ ಇಲ್ಲ. ಒಮ್ಮೆ ಹಾಕಿದರೆ ಇದನ್ನು ಕರೆಕ್ಟಾಗಿ ಇದು ಮಾಡ್ತಿರ್ತದೆ, ನಾವು ಟೆಸ್ಟ್ ಮಾಡಿ ಕೊಡ್ತೇವೆ. ಇದರಿಂದ ಎಷ್ಟು ಉಪಯೋಗ ಇದೆ, ಹಾಕಿದರೆ ಎಲ್ರಿಗೂ ಸುರಕ್ಷತೆ, ಮನೆಗೆ ಮತ್ತು ಎಲ್ಲ ಉಪಕರಣಗಳಿಗೂ ಕೂಡ ಸುರಕ್ಷತೆ ಅನ್ನುವಂಥದ್ದು. ಸೊ ಈಗ ಇದನ್ನು ನೋಡಿದವರು ನಮಗೂ ಹಾಕಿಸ್ಬೇಕಂತಿದ್ರೆ ನಿಮ್ಮನ್ನು ಹೇಗೆ ಸಂಪರ್ಕ ಮಾಡಬೇಕು ಮತ್ತು ಎಷ್ಟು ಟೈಮಲ್ಲಿ ನೀವು ಹಾಕಿ ಕೊಡ್ತೀರಿ ಅಂತ? ನಮ್ಮದು ಈಗ ಬನ್ನೂರಲ್ಲಿ ಸೇಫ್ ಲೈಟ್ನಿಂಗ್ ಅರೆಸ್ಟ್ ಅಂತ ನಾವು ಇದು ಮಾಡ್ತಾ ಇದ್ದೇವೆ. ನನ್ನ ಕಾಂಟ್ಯಾಕ್ಟ್ ನಂಬರು 9900933766. ಕಾಲ್ ಮಾಡು, ಬನ್ನೂರು ಶಾಲೆ ಹತ್ತಿರ ಸೇಫ್ ಲೈಟ್ನಿಂಗ್ ಅರೆಸ್ಟ್ ಬನ್ನೂರಲ್ಲಿ ನಾವು ಮಾಡ್ತಾ ಇದ್ದೇವೆ. ಎಷ್ಟು ಟೈಮ್ ಬೇಕಾಗುತ್ತೆ? ಇಲ್ಲಿ 5-6 ದಿವಸದೊಳಗೆ ನಾವು ಮಾಡಿಕೊಡ್ತೇವೆ. ನಾವು ಸ್ಪಾಟಿಗೆ ಬಂದು ನೋಡ್ತೇವೆ, ಮೆಜರ್ಮೆಂಟ್ ಈಗ ನೀವು ಹೇಳಿದ ತಕ್ಷಣ ನಾವು ಅದಕ್ಕೆ ಸ್ಪಾಟಿಗೆ ಬರ್ತೇವೆ, ಮೆಜರ್ಮೆಂಟ್ ಮಾಡ್ತೇವೆ, ಅವರಿಗೆ ಎಷ್ಟು ಕಾಸ್ಟ್ ಆಗ್ತದೆ ಅಂತ ಹೇಳ್ತೇವೆ, ಮತ್ತು 1-2 ದಿವಸದಲ್ಲಿ ನಾವು ಮಾಡಿಕೊಡ್ತೇವೆ. ಥ್ಯಾಂಕ್ ಯು. ಒಂದು ರೀತಿಯಲ್ಲಿ ಸುರಕ್ಷತೆ ಅವಶ್ಯಕತೆ ಪ್ರತಿಯೊಂದು ಮನೆ ಇರ್ಬೋದು, ಮನುಷ್ಯರು ಇರ್ಬೋದು, ಎಲ್ರಿಗೂ ಕೂಡ ಬೇಕಾಗುತ್ತೆ. ಸೊ ಆ ನೆಲೆಯಲ್ಲಿ ಒಂದು ಸೇವೆಯನ್ನು ಕೊಡ್ತಾ ಇದ್ದೀರಿ. ನಿಮ್ಮ ಒಂದು ಪ್ರಯತ್ನ ಇದೇ ಥರ ಮುಂದುವರಿದು ನಿಮಗೆ ಯಶಸ್ಸು ಸಿಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು. ಥ್ಯಾಂಕ್ ಯು ಒಂದಷ್ಟು ಮಾಹಿತಿಯನ್ನು ಕೊಟ್ಟದಕ್ಕಾಗಿ. ಇದು ಅಶೋಕ್ ಅವರು ಹೇಳಿರುವಂತಹ ಮಾತು. ಅಂದರೆ ಹೇಗೆ ಅದನ್ನು ಮಾಡ್ತಾರೆ, ಹೇಗೆ ಅರ್ಥಿಂಗ್ ಮಾಡ್ತಾರೆ, ಜೊತೆಗೆ ಇದರಿಂದ ಉಪಯೋಗ ಏನಾಗುತ್ತೆ, ಒಂದು ಮನೆಗೆ ಹಾಕೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಅಥವಾ ಒಂದು ದೊಡ್ಡ ಕಟ್ಟಡ ಆದರೆ ಎಷ್ಟು ಖರ್ಚಾಗುತ್ತೆ, ಎಲ್ಲವನ್ನೂ ಕೂಡ ಹೇಳಿದರು. ಸೊ ಇನ್ನು ಇದನ್ನು ಈಗ ಅಳವಡಿಕೆ ಮಾಡಿಕೊಂಡಿರುವಂತಹ ಸವಣೂರು ಸೀತಾರಾಮರಯ್ಯವರ ಅಳಿಯ ಅವರು ಈಗಾಗಲೇ ಅದರ ಒಂದು ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ದರು. ಅವರು ಯಾಕಾಗಿ ಈಗ ಇದನ್ನು ಹಾಕಿಸ್ತಾ ಇದ್ದಾರೆ, ಅವರಿಗೆ ಏನಾಗಿತ್ತು, ಸೊ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಈಗ ಸವಣೂರು ವಿದ್ಯಾರಶ್ಮಿ ವಿದ್ಯಾಲಯದ ಆಡಳಿತಾಧಿಕಾರಿಯಾಗಿರುವಂತಹ ಇಂಜಿನಿಯರ್ ಅಶ್ವಿನ್ ಎಲ್ ಶೆಟ್ಟಿ ಅವರಿದ್ದಾರೆ. ಅವರ ಒಂದು ಮಾತುಗಳನ್ನು ಕೇಳೋಣ. ಅವರಿಗೆ ಏನಾಗಿತ್ತು ಮತ್ತು ಇದರ ಉಪಯೋಗ ಏನು ಅಂತದನ್ನು ಅವ್ರು ಹೇಳ್ತಾರೆ, ಕೇಳೋಣ. ಮಳೆಗಾಲ ಸ್ಟಾರ್ಟ್ ಆಗಬೇಕಾದ್ರೆ ಯಾವಾಗಲೂ ಮಿಂಚಿದ್ದಿದೆ. ಲಾಸ್ಟ್ ಟೈಮ್ ಮಳೆ ಸ್ಟಾರ್ಟ್ ಆಗಬೇಕಾದ್ರೆ ಜೋರು ಸಿಡ್ಲು ಬಂದು 3 ಮರ ಹೋಯ್ತು ಮನೆ ಹತ್ರ. ಅದರೊಟ್ಟಿಗೆ ನಮ್ಮದು AC ಹೋಯಿತು, ಫ್ರಿಜ್ ಹೋಯಿತು, ಗೋಡೆಯಿಂದ ಸ್ವಿಚ್ ಎಲ್ಲ ಹಾರಿ ಬಂತು, ಒಂದು 4 ಫ್ಯಾನ್ ಹೋಯಿತು, ಲೈಟ್ಗಳು ಹೋಗಿದ್ದು ಲೆಕ್ಕ ಇಲ್ಲ. ಬಟ್ ಈ ಹಳ್ಳಿ ಪ್ರದೇಶದಲ್ಲಿ ಎತ್ತರ ಬಿಲ್ಡಿಂಗ್ ಇಲ್ಲ. ಸೊ ಲೈಟ್ನಿಂಗಿಗೆ ಅರ್ಥಿಂಗ್ ಆಗಲಿಕ್ಕೆ ಒಂದು ಪಾತ್ ಆಫ್ ಲೀಸ್ಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ, ಅದು ನಮ್ಮ ಬಿಲ್ಡಿಂಗ್ಗೆ ಕೊಡೋದಲ್ಲದೆ ಬೇರೆ ಅದಕ್ಕೆ ಆಪ್ಷನ್ ಇಲ್ಲ. ಚಾರ್ಜ್ಡ್ ಕ್ಲೌಡ್ಸ್ ಬಂದಾಗ ಅದು ಅರ್ಥಿಗೆ ಡಿಸ್ಚಾರ್ಜ್ ಆಗಬೇಕಾದ್ರೆ ಹತ್ತಿರದೇ ಆದ ಎತ್ತರ ಪಾಯಿಂಟ್ ಉಂಟು, ಅಲ್ಲಿಗೆ ಅದು ಎಲೆಕ್ಟ್ರಾನ್ ಎಕ್ಸ್ಚೇಂಜ್ ಆಗಿ ಅರ್ಥಿಂಗ್ ಹಾಗೆ ಆಗ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಾವು ನಮ್ಮ ಎಕ್ವಿಪ್ಮೆಂಟ್ಸ್ನ ಉಳಿಸ್ಕೊಳ್ಬೇಕಾದ್ರೆ ಒಂದು ಪ್ರಾಪರ್ ಅರ್ಥಿಂಗ್ ಮಾಡಬೇಕು. ಈಗ ಅರ್ಥಿಂಗ್ ಮಾಡೋದ್ರಲ್ಲಿ ಸಹ 4-5 ಟೈಪಿದ ಅರ್ಥಿಂಗ್ ಉಂಟು. ಪ್ಲೇಟ್ ಅರ್ಥಿಂಗ್, ಪೈಪ್ ಅರ್ಥಿಂಗ್, ಕೆಮಿಕಲ್ ಅರ್ಥಿಂಗ್, ಎಲ್ಲರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಉಂಟು. ನಾನು ಈ ಸತಿ ಲಾಸ್ಟ್ ಟೈಮ್ ಪೈಪ್ ಅರ್ಥಿಂಗ್ ಮಾಡಿಸಿದೆ. ಪೈಪ್ ಅರ್ಥಿಂಗ್ ಮಾಡಿದರೆ ಸಹ ನಮಗೆ ಈ ಲೈಟ್ನಿಂಗ್ ಇಂಟೆನ್ಸಿಟಿಗೆ ಅದು ಸಾಕಾಗೋದಿಲ್ಲ, ಮತ್ತು ಅದನ್ನ ಪ್ರಾಪರ್ ಮೇಂಟೆನೆನ್ಸ್ ಮಾಡಬೇಕಾಗ್ತದೆ. ನೀರು ಹಾಕಬೇಕು, ಉಪ್ಪು ಹಾಕಬೇಕು ಅಂಥೇಳಿ. ಅದಕ್ಕೆ ಈ ವರ್ಷ ಸ್ವಲ್ಪ ಅಡ್ವಾನ್ಸ್ ಆಗಿ ಕೆಮಿಕಲ್ ಅರ್ಥಿಂಗ್ ಮಾಡ್ತಾ ಇದ್ದೇವೆ. ಕೆಮಿಕಲ್ ಅರ್ಥಿಂಗಲ್ಲಿ ಏನಿಲ್ಲ, ಒಂದು ಸ್ಪೆಷಲ್ ಎಡಿಟಿವ್ ಕಂಪೌಂಡು ನೆಲಕ್ಕೆ ಹಾಕ್ತೇವೆ, ಸ್ವಲ್ಪ ಅರ್ಥದ ಕಂಡಕ್ಟಿವಿಟಿ ಜಾಸ್ತಿ ಮಾಡಲಿಕ್ಕೆ. ಮತ್ತು ನೀವು ನೋಡಿದಾಗೆ ಒಂದು ಕಾಪರ್ ಕೇಬಲ್ ಬಿಲ್ಡಿಂಗ್ ಮೇಲೆಯಿಂದ ಕೆಳಗೆ ತನಕ ಒಂದು ಪಾತ್ ಆಫ್ ಲೀಸ್ಟ್ ರೆಸಿಸ್ಟೆನ್ಸ್ ಕೊಡಲಿಕ್ಕೆ. ನಾವು ಮಿಂಚು ಹೊಡೆದ್ರೂ ಸಹ ಅದೇ ಪಾತಿಂದ ಅರ್ಥಿಗೆ ಹೋಗಿ ನಮ್ಮ ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ನ ಡ್ಯಾಮೇಜ್ ಮಾಡೋದಾಗೆ. ಕಾಸ್ಟ್ ಒಂದು 18,000 ಬಿದ್ದಿದೆ ನನಗೆ ಈ ಸತಿ. ಸೊ ಕಾಸ್ಟ್ ಸ್ವಲ್ಪ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಅನಿಸ್ಬೋದು, 18,000 ಖಾಲಿ ವೈರಿಗೆ ಕೊಡಲಿಕ್ಕೆ. ಬಟ್ ಮಿಂಚು ಹೊಡೆದು ಲಾಸ್ಟ್ ಇಯರ್ ನನಗೊಂದು 2 ಲಕ್ಷ ಲಾಸ್ ಆಗಿದೆ. ಸೊ 2 ಲಕ್ಷದ್ದು 10% ಅಂತ ಹೇಳಿದರೆ 20,000 ಆಯಿತು. ಸೊ ಒಂದು 10% ಇನ್ವೆಸ್ಟ್ಮೆಂಟ್, ಎಲೆಕ್ಟ್ರಾನಿಕ್ ಇನ್ವೆಸ್ಟ್ಮೆಂಟ್ ಪ್ರತಿ ವರ್ಷ 2 ಲಕ್ಷ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಒಂದು ಸತಿ 20,000 ಖರ್ಚು ಮಾಡಿ ಒಂದು ಅಟ್ಲೀಸ್ಟ್ ಒಂದು 4 ವರ್ಷ ಬಂದರೆ ಸಹ 4-5 ವರ್ಷ ಬಂದರೆ ಸಹ ನಮ್ಮ ಕಾಸ್ಟ್ ಇದು ರಿಟರ್ನ್ಸ್ ಬರ್ತದೆ. ಮತ್ತು ಹೆದರಿಕೆನೂ ಇರೋದಿಲ್ಲ, ಮಿಂಚು ಹೊಡಿತದೆ, ಏನಾದ್ರು ಬೇರೆ ಏನಾರು ಆಗ್ಬೋದು.
ಸೊ ಆ ಹೆದರಿಕೆ ಸಹ ಇರೋದಿಲ್ಲ. ಒಂದು ಪೀಸ್ ಆಫ್ ಮೈಂಡ್ ಸಹ ಒಂದು ಕಾಸ್ಟ್ ಫ್ಯಾಕ್ಟ್ರಲ್ಲಿ ನೀವು ಎಸ್ಯೂಮ್ ಮಾಡ್ಕೋಬೇಕು. ಸೊ ಈ ಸತಿ ಇವರು ಅಶೋಕ್ ಅವರು ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮುಂದೆ ಯಾರಿಗಾದರೂ ಬೇಕಿದ್ದರೆ ನೀವು ಅಶೋಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಗೆ ಸಹ ಒಂದು ರಿಕ್ವೆಸ್ಟ್ ಎಲ್ಲರ ಹತ್ರ ಸಹ ಒಂದು ಪ್ರಾಪರ್ ಅರ್ಥಿಂಗ್ ಮಾಡಿಸಿ. ಎಲ್ಲರ ಹತ್ರ ಕಾಸ್ಟ್ಲಿ ಫೋನು, ಕಾಸ್ಟ್ಲಿ ಟಿ ವಿ, ಕಾಸ್ಟ್ಲಿ ಫ್ರಿಜ್ಜು, ಕಾಸ್ಟ್ಲಿ ಎ ಸಿ ಇರೋದು. ಸೊ ಎಲ್ಲರೂ ಒಂದು ನಿಮಗೆ ಹೇಗೆ ಅನುಕೂಲ ಆಗ್ತಿದೆ ಆ ಟೈಪಿದ ಅರ್ಥಿಂಗ್ ಚೂಸ್ ಮಾಡಿ. ಬಟ್ ಆ್ಯಸ್ ಎನ್ ಇಂಜಿನಿಯರ್ ನಾನು ಹೇಳೋದೇನಂತ ಹೇಳಿದ್ರೆ ಎಲ್ಲರೂ ಕಂಪಲ್ಸರಿಯಾಗಿ ಅಟ್ಲೀಸ್ಟ್ ಮನೆಗೆ ಒಂದು 2 ಅರ್ಥಿಂಗ್ ಪಾಯಿಂಟ್ ಆದರೂ ಮಾಡಿಸಿ ಅಂತ. ಇದು ಈ ಒಂದು ಲೈಟ್ನಿಂಗ್ ಅರೆಸ್ಟ್ ಅಥವಾ ಮಿಂಚು ಪ್ರತಿಬಂಧಕ ವ್ಯವಸ್ಥೆ ಏನಿದೆ ಇದನ್ನು ಹೇಗೆ ಅಳವಡಿಕೆ ಮಾಡ್ಬೋದು, ಇದರ ಪ್ರಯೋಜನಗಳೇನು ಅನ್ನುವಂಥದ್ರ ಕುರಿತು ಕೊಟ್ಟಿರುವಂಥ ಒಂದು ಸಣ್ಣ ಮಾಹಿತಿ. ಸೊ ಈಗಾಗಲೇ ಈ ಬಗ್ಗೆ ಸರ್ವಿಸನ್ನು ಕೊಡ್ತಾ ಇರುವಂತಹ ಅಶೋಕ್ ಅವರು ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೂ ಕೂಡ ನಿಮ್ಮ ಮನೆಗಳಿಗೆ ಈ ರೀತಿಯ ಒಂದು ಸುರಕ್ಷತೆ ಬೇಕು, ಇಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅಂತಿದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಮೂಲಕ ನಿಮ್ಮ ಮನೆಯವರು ಜೊತೆಗೆ ನಿಮ್ಮ ಕಟ್ಟಡಗಳು, ವಿದ್ಯುತ್ ಉಪಕರಣಗಳು ಎಲ್ಲವನ್ನು ಕೂಡ ಸುರಕ್ಷಿತವಾಗಿ ಇಟ್ಕೊಳ್ಬೋದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಸಚಿನ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಸವಣೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.